ಎಲ್ರಿಗೂ ನಮಸ್ಕಾರ. ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಈ ರೀತಿ ಒಂದು ವಿಶೇಷವಾದಂತಹ ಲಿಂಗುವಿನ ಆಕಾರವುಳ್ಳಂತಹ ಈ ಒಂದು ಎಲೆಯನ್ನು ನೋಡ್ಬೋದು. ನೋಡಿ ಎಷ್ಟು ಅದ್ಭುತವಾಗಿದೆ. ತಾವು ವೀಕ್ಷಣೆ ಮಾಡಿ ನೋಡಿ, ಲಿಂಗು ಆಕಾರದಲ್ಲಿ ಈ ಎಲೆಯ ದರ್ಶನವನ್ನು ಪಡೆಯಬಹುದು. ತಾವು ತಮ್ಮ ಊರುಗಳಲ್ಲಿ ಏನಾದರೂ ಬನ್ನಿ ಮರ ಇದ್ದಲ್ಲಿ ನೋಡಿ, ಬನ್ನಿ ಮರ ನೆನ್ಪಿಟ್ಕೊಳ್ಳಿ, ಬನ್ನಿ ಮರ ಇದ್ದಲ್ಲಿ ಈ ರೀತಿಯ ಒಂದು ಲಿಂಗುವಿನ ಆಕಾರವುಳ್ಳಂತಹ ಎಲೆಯನ್ನು ತಾವು ವೀಕ್ಷಣೆ ಮಾಡಿದರೆ ದಯವಿಟ್ಟು ಒಂದು ಕಮೆಂಟ್ ಮೂಲಕ ಏನೋ ಒಂದು ಪೋಸ್ಟನ್ನು ಹಾಕಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ ಕಣ್ರಪ್ಪ. ಬನ್ನಿ ಮರ ನೋಡಿ, ವಿಶೇಷವಾದ ಸ್ಥಳಗಳಲ್ಲಿ ಮಾತ್ರ ಈ ತರಹದ ಒಂದು ಲಿಂಗುವಿನ ದರ್ಶನ ಸಿಗುತ್ತೆ. ಆ ನಿಟ್ಟಿನಲ್ಲಿ ನೋಡಿದರೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರ ಏನೋ ಈ ಒಂದು ಕೊಂಗನೂರು ಗ್ರಾಮದಲ್ಲಿ ಈ ಒಂದು ಬನ್ನಿ ಮರದ ವೀಕ್ಷಣೆಯನ್ನು ಪಡೆಯಬಹುದು ಬಂಧುಗಳೇ. ಅದ್ಭುತ.